ಮಾರ್ಚ್ 28ರಂದು ಮುಂಜಾನೆ ಮೂಡಬಿದ್ರೆ ಕಡೆಯಿಂದ ಕೈಕಂಬ ಕಡೆಗೆ ಟಾಟಾ ಯೋಧ ವಾಹನದಲ್ಲಿ 19 ಗೋವುಗಳನ್ನು ಹಿಂಸಾತ್ಮಕವಾಗಿ ಸಾಗಾಟ ಮಾಡುತ್ತಿರುವುದನ್ನು ಸೂರಲ್ಪಾಡಿ ಮಸೀದಿ ಬಳಿ ತಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನು ಬಜ್ಪೆ ಪೊಲೀಸರು ಬಂಧಿಸಿದ್ದಾರೆ. ಬೆಳ್ತಂಗಡಿಯ ಮರೋಡಿ ಗ್ರಾಮದ ಪೆರಾಡಿ ದುಗ್ಗನಬೆಟ್ಟು ಮಸೀದಿ ಬಳಿಯ ನಿವಾಸಿ 26 ವರ್ಷದ ತೌಸಿಫ್, ಮಂಗಳೂರು ತೋಕೂರು ಜೋಕಟ್ಟೆ ಹೊಸ ಮಸೀದಿ ಹಿಂಭಾಗದ ನಡುಮನೆ ನಿವಾಸಿ 36 ವರ್ಷದ ಅರಫತ್ ಅಲಿ, ಮೂಡಬಿದ್ರೆ ಪ್ರಾಂತ್ಯ ಕೋಟೆಬಾಗಿಲು ತಾಕಿಯಾ ದರ್ಗಾ ರಸ್ತೆಯ ತಕ್ಕಾ ಮಸೀದಿ ಬಳಿಯ 36 ವರ್ಷದ ಅಬ್ದುಲ್ ನಜೀರ್, ಬೆಳ್ತಂಗಡಿ ಕಾಶಿಪಟ್ನ ಪೆರಂತಡ್ಕ ಜುಮ್ಮಾ ಮಸೀದಿ ಎದುರುಗಡೆ ನಿವಾಸಿ 26 ವರ್ಷದ ಫಾರಿಸ್ ಸಲ್ಮಾನ್ ಮತ್ತು ಮಂಗಳೂರು ತೋಕೂರು ಜೋಕಟ್ಟೆ ಸಂಕದಡಿ ಶಾಂತಿಗುಡ್ಡೆ ಹೌಸ್ ಸಿಂಡಿಕೇಟ್ ಬ್ಯಾಂಕ್ ಬಳಿಯ ನಿವಾಸಿ 27 ವರ್ಷದ ಮೊಹಮ್ಮದ್ ಆಫ್ರಿದ್ಯಾನೆ ಅಪ್ಪಿ ಬಂಧಿತ ಆರೋಪಿಗಳು. ಗಂಜಿಮಠ ಸಮೀಪದ ಸೂರಲ್ಪಾಡಿ ಎಂಬಲ್ಲಿ ಮಾರ್ಚ್ 28ರ ಶುಕ್ರವಾರ KA-19AF 1399 ನೋಂದಣಿ ಸಂಖ್ಯೆಯ ವಾಹನದಲ್ಲಿ ಸಾಗಿಸುತ್ತಿದ್ದ 20 ಲಕ್ಷ ರೂಪಾಯಿ ಮೌಲ್ಯದ 19 ದನಗಳನ್ನು ಮತ್ತು ಸುಮಾರು 6 ಲಕ್ಷ ರೂಪಾಯಿ ಮೌಲ್ಯದ ವಾಹನವನ್ನು ವಶಪಡಿಸಿಕೊಳ್ಳಲಾಗಿತ್ತು. ಆರೋಪಿ ಮೊಹಮ್ಮದ್ ತೌಸಿಫ್ ವಶದಲ್ಲಿದ್ದ ಸುಮಾರು 6 ಲಕ್ಷ ರೂಪಾಯಿ ಮೌಲ್ಯದ KA-19MM 5660 ಸಂಖ್ಯೆಯ ಹ್ಯುಂಡೈ ವೆನ್ಯೂ ಕಾರನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಬಂಧಿತ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ತಲೆಮರೆಸಿಕೊಂಡಿರುವ ಇತರ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಮಾರ್ಗದರ್ಶನದಂತೆ ಡಿಸಿಪಿ ಸಿದ್ಧಾರ್ಥ್ ಗೋಯಲ್ ಮತ್ತು ರವಿಶಂಕರ್ ಕೆ ಅವರ ನಿರ್ದೇಶನದಂತೆ ಮಂಗಳೂರು ಉತ್ತರ ಉಪವಿಭಾಗದ ಎಸಿಪಿ ಶ್ರೀಕಾಂತ್ ಕೆ ಮತ್ತು ಬಜ್ಪೆ ಪೊಲೀಸ್ ನಿರೀಕ್ಷಕರಾದ ಸಂದೀಪ್ ಜಿಎಸ್ ರವರ ನೇತೃತ್ವದಲ್ಲಿ ಪಿಎಸ್ಐ ರೇವಣಸಿದ್ದಪ್ಪ, ಕಾವೂರು ಪೊಲೀಸ್ ಠಾಣೆಯ ಪಿಎಸ್ಐ ಮಲ್ಲಿಕಾರ್ಜುನ, ಬಜ್ಪೆ ಠಾಣೆಯ ಅಪರಾಧ ಪತ್ತೆ ವಿಭಾಗದ ಸಿಬ್ಬಂದಿಗಳು ಮತ್ತು ಮಂಗಳೂರು ಉತ್ತರ ಉಪವಿಭಾಗದ ಅಪರಾಧ ಪತ್ತೆ ವಿಭಾಗ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು.